ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಸುಷ್ಮಿತಾ ಅವರು ನಮಗೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವೆಲ್ಲ ಅಡುಗೆ ಅವರನ್ನೇ ಕೇಳಬೇಕಾಗತ್ತೆ. ಸೊ ಮೊಟ್ಟ ಮೊದಲಿಗೆ ಅವನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಸುಷ್ಮಿತಾ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಎಸ್ ಸುಷ್ಮಿತಾ, ಇವತ್ತು ನಮಗೆ ಯಾವ ಅಡುಗೆನ ಹೇಳ್ಕೊಡ್ತೀರಿ? ನಾನಿವತ್ತು ಒಗ್ಗರಣೆ ಪುಂಡಿ ಅಂತ ಮಾಡ್ತಿದ್ದೇನೆ. ಒಗ್ಗರಣೆ ಪುಂಡಿ ಯಾವಾಗಲೂ ಬರುವಾಗ ಏನಾದರೂ ಡಿಫ್ರೆಂಟ್ ಇನ್ನೋವೇಟಿವ್ ರೆಸಿಪೀಸ್. ಇವತ್ತು ಇದು ಇನ್ನೋವೇಟಿವ್ ರೆಸಿಪಿಯಾ ಅಥವಾ ಅಮ್ಮನಿಂದ ಅಥವಾ ಯಾರ ಹತ್ರ ಆದರೂ ಕಲ್ತಿದ್ದಂಥದ್ದು? ಇಲ್ಲ, ಸ್ವಲ್ಪ ಕಲ್ತಿದ್ದು, ನೋಡಿ ಕಲ್ತಿದ್ದು ಮೊಬೈಲಿಂದ. ಸ್ವಲ್ಪ ನನ್ನದು ಇನ್ನೋವೇಟಿವ್. ಓಕೆ, ಸ್ವಲ್ಪ ನೋಡಿ ಕಲ್ತಿದ್ದು, ಸ್ವಲ್ಪ ಎಲ್ಲ ಕಾಪಿ ಮಾಡಬಾರ್ದು, ಸ್ವಲ್ಪ ನಮ್ಮದು ಸೇರಿಸಿ ಅದರಲ್ಲಿ ಇನ್ನೊಬ್ಬರು ಇಂಪ್ರೊವೈಸೇಷನ್ ಅಂತ ಹೇಳ್ತಾರೆ. ಹಾಗೆ ಇನ್ನೊಬ್ರು ನೋಡಿ ಮಾಡುವಾಗ ಅವರಿಗೆ ಸಹ ಗೊತ್ತಾಗ್ತದೆ. ಎಕ್ಸಾಕ್ಟ್ಲಿ. ಸೊ ಹಾಗಾದ್ರೆ ಇದು ಕಾಪಿಡ್ ಸ್ವಲ್ಪ, ಅದಕ್ಕೆ ಸ್ವಲ್ಪ ಇನ್ನೋವೇಟಿವ್. ಸರಿ, ನೋಡೋಣ ಹೇಗಿರುತ್ತೆ. ಸೊ ಎರಡು ಕೂಡ ಅಂಥದ್ದೇ ಇದುವಾ? ಇಲ್ಲ, ಇನ್ನೊಂದು ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್. ಹೌದು. ಸೊ ಇದು ನಿಮ್ಮದೇ? ಇದು ನಮ್ಮದೇ, ಫುಲ್ ನಿಮ್ಮದೇ ಓನ್ ರೆಸಿಪಿ. ಬನ್ನಿ ಹಾಗಾದ್ರೆ ಕಿಚನ್ ನೋಡೋಣ. ಎಸ್ ಮೇಡಮ್, ಹಾಗಾದರೆ ಈಗ ಫಸ್ಟ್ ನಿಮ್ಮ ಕಾಪಿಡ್ ಆ್ಯಂಡ್ ಇನ್ನೋವೇಟಿವ್ ಪುಂಡಿ, ಸಾರಿ, ಸೊ ನಿಮ್ಮ ಓನ್ ರೆಸಿಪಿ. ಯಾವಾಗಲೂ ನಮ್ದದ್ರಲ್ಲಿ ಏನಾದರೂ ಸ್ವಲ್ಪ ಆಗಿದೆ ಅಂದರೆ ಅದು ನಮ್ಮದೇ, ಅದು ನಾಟ್ ಕಾಪಿಡ್. ಮೊದಲಿಗೆ ಮಸಾಲೆ ಎಲ್ಲ ಡ್ರೈ ರೋಸ್ಟ್ ಮಾಡೋಣ. ಹೇಗೆ ಡ್ರೈ ರೋಸ್ಟ್ ಮಾಡ್ತೀವಿ? ಹೌದು ಹೌದು, ಪ್ಯಾನ್ ಕೊಡಿ. ಒಂದು 3 ಉದ್ದ ಮೆಣಸು, 2 ಗಿಡ್ಡ ಮೆಣಸು ತಗೊಂಡಿದ್ದೇನೆ. ಇದಕ್ಕೆ ಕರಿಬೇವು ಹಾಕ್ತಿದ್ದೇನೆ. ಎಣ್ಣೆ ಏನು ಹಾಕೊಳ್ಳೋದಿಲ್ಲ? ಇಲ್ಲ, ಡ್ರೈ ರೋಸ್ಟ್ ಮಾಡಲಿಕ್ಕೆ. ಅಂದರೆ ಮೊದಲಿಗೆ ನಾವು ಚಟ್ನಿ ಪುಡಿ ಥರ ಒಂದು ಪೌಡರ್ ಮಾಡಲಿಕ್ಕೆ, ಮತ್ತೆ ನಾವು ಬೇಯಿಸಿಟ್ಟ ಇದು ಪುಂಡಿ ಉಂಟಲ್ಲ, ಅದನ್ನು ಒಗ್ಗರಣೆಗೆ ಹಾಕಲಿಕ್ಕೆ. ನಾರ್ಮಲ್ ಆಗಿ ನಾವು ತೆಂಗಿನಕಾಯಿ ತುರಿ ಮತ್ತೆ ಬೆಲ್ಲದ ಜೊತೆ ಹಾಕಿ ನಾವು ತಿಂತೇವೆ. ಇದು ಸ್ವಲ್ಪ ಸ್ಮಾಲ್, ಆ ಸೈಜ್ ಬರುದಿಲ್ಲ, ದೊಡ್ಡ ಸೈಜ್ ಬರುದಿಲ್ಲ, ಸ್ಮಾಲ್ ಇರ್ತದೆ ಸ್ವಲ್ಪ ಸೈಜ್ ಅಲ್ಲಿ. ಓಕೆ. ಸೊ ಇದು ಅದಕ್ಕೆ ಹಾಕುವಂತ ಪುಡಿ ನಿಮ್ದು ಇನೋವೇಷನ್? ಸ್ವಲ್ಪ ನನ್ನದು ಇನೋವೇಷನ್. ಮತ್ತೆ ಆ ಪುಡಿಯನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬಹುದು. ಹೌದು, ನಮ್ಗೆ ಯಾವ್ದಾದ್ರು ಪಲ್ಯಕ್ಕೆ ಬೇಕಾದ್ರೆ ಹಾಕೊಳ್ಬಹುದು, ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಬಹುದು. ಇದಾಗಿದೆ, ಇದನ್ನು ತೆಗೆದಿಡೋಣ ನನ್ನ ಪ್ಲೇಟಿಗೆ. ಹಾಕುದಾ? ಹಾಕಿ. ಮತ್ತೆ ಅದೇ ಬಾಣಲೆಗೆ ಹುರುಳಿಕಾಳು ತಗೊಂಡಿದ್ದೇನೆ. ಮತ್ತೆ ಬಿಳಿ ಎಳ್ಳು 2 ಸ್ಪೂನು, ಬಿಳಿ ಎಳ್ಳು ಎಲ್ಲ 2 ಸ್ಪೂನ್ ಹಾಕಿದ್ರೆ ಸಾಕು. ಹುರುಳಿನೂ ಅಷ್ಟೇ? ಹೌದು, ಸೇಮ್. ಮತ್ತೆ 2 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಸ್ವಲ್ಪ ಹಾಕಿ ಸ್ವಲ್ಪ ಇಡ್ತಾ ಇದ್ದೇನೆ. ನೆಕ್ಸ್ಟ್ ನಮಗೆ ಒಗ್ಗರಣೆಗೆ ಬೇಕಾಗ್ತದೆ. ಮತ್ತೆ ಕಡಲೆಬೇಳೆ.
ಸೊ ಇದ್ರದ್ದು ನಾವು ಹುರುಳಿದು ಸಾರು ಮಾಡಿದ್ರು ಅಷ್ಟೇ ಚೆನ್ನಾಗಿ ವೆರಿ ಹೆಲ್ದಿ ಫುಡ್ ಅದು, ವೆರಿ ಹೆಲ್ದಿ. ಒಂದು ಸ್ವಲ್ಪ ಕಾಳು ಮೆಣಸು ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಇದು ಸ್ವಲ್ಪ ಕೆಂಪಗಾಗೋದು, ಘಮ ಬರಬೇಕು ಒಂದು. ಹೌದು. ಸೊ ಅದೇ ನಾವು ಪುಂಡಿಯಲ್ಲಿ ಎಷ್ಟು ವಿಧಾನವಾಗಿ ಮಾಡ್ತಾರೆ, ಅದನ್ನ ಫಿಲ್ಲಿಂಗ್ ಮಾಡಿ ಮಾಡ್ತಾರೆ, ನೀರ್ ಪುಂಡಿ ಮಾಡ್ತಾರೆ, ತೆಂಗಿನಕಾಯಿ ಅದನ್ನೆಲ್ಲ ಹಾಕಿ ಮಾಡ್ತಾರೆ. ಹಾಗೆ ಪುಂಡಿ ಚಟ್ನಿ ಇದ್ರು ಕೂಡ ತುಂಬಾ ಚೆನ್ನಾಗಿ ವಿತ್ ಚಿಕನ್ ಗ್ರೇವಿ. ಇದಾಗಿದೆ, ಸಾಕಷ್ಟು ಸಾಕು. ಈ ಹುರುಳಿ ಪಟಪಟ ಅಂತ ಹೌದು ಸಿಡಿಯೋವರೆಗೂ ಇದನ್ನು ತೆಗೆದಿದೆ. ಗ್ಯಾಸ್ ಆಫ್ ಮಾಡೋಣ. ಇದನ್ನು ಗ್ರೈಂಡ್ ಮಾಡೋದು, ಪೌಡರ್ ಬೇಕು. ಹೌದು. ಸೊ ಫೈನ್ ಪೌಡರಾ? ಹೌದು, ಫೈನ್ ಆಗಿ. ಇದಕ್ಕೆ ಎಕ್ಸ್ಟ್ರಾ ಏನು ಹಾಕೊಳ್ಳೋಗಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, ಅಂದರೆ ಮಸಾಲೆಯಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರಬೇಕು. ನೀವು ತೆಗೆದು ಇಟ್ಕೊಳ್ಬೋದು ಅಂತ. ಹೌದು ಹೌದು, ಫೈನ್ ಪೌಡರ್. ಹೌದು. ತುಂಬಾ ಫೈನ್ ಆದ್ರೂ ಎಳ್ಳು ಅದರ ಎಣ್ಣೆ ಬಿಟ್ಕೊಳ್ತದೆ. ಹೌದು, ಸಾಕು, ಇಷ್ಟು ಸಾಕು. ಮತ್ತೆ ನಮ್ಗೆ ಬೇಕಾಗುವಾಗ ಹಾಕೊಂಡ್ರೆ ಬೇಕಾದಷ್ಟು ಹಾಕೊಳ್ಳೋದಾ? ಹೌದು, ಇದರಲ್ಲೇ ಇರಲಿ. ನೆಕ್ಸ್ಟ್ ಇನ್ನು ಇದು ಪ್ಯಾನಿಗೆನೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಒಗ್ಗರಣೆ ಆನ್ ಮಾಡಿ. ಸ್ವಲ್ಪ ಎಣ್ಣೆ. ನಿಮಗೆ ಗೊತ್ತೇ ಇದೆ, ನಮ್ಮ ಕಿಚನ್ ಅಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಸೊ ಇದು ಬ್ರೇಕ್ಫಾಸ್ಟ್ ರೆಸಿಪಿ. ಹೌದು. ಸೊ ಈ ಪೌಡರ್ ಅನ್ನ ಎಷ್ಟು ದಿನ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬಹುದು? ಶೆಲ್ಫ್ ಇದು ಎಷ್ಟು ಟೈಮ್? ಯಾಕೆಂದ್ರೆ ನಾವು ಹುರಿದಿರ್ತೇವಲ್ಲ, 1 ಮಂತ್ ಸ್ಟೋರ್ ಮಾಡಬಹುದು ನಮಗೆ. ಓಕೆ, ಹೌದು. ಸೊ ಹಾಗೆ ಹೊರಗಡೆ ಇಟ್ಕೊಳ್ಬಹುದಾ? ಫ್ರಿಜ್ ಅಲ್ಲೇ ಸ್ಟೋರ್ ಮಾಡಿದ್ರೆ ಉತ್ತಮ. ಯಾಕಂದ್ರೆ ಸ್ವಲ್ಪ ಗಾಳಿ ಏನಾದ್ರೂ ತಾಗ್ಬಿಟ್ರೆ ಅದು ಹುಳ ಎಲ್ಲ ಬರ್ತದಲ್ಲ, ಫ್ರಿಜ್ ಅಲ್ಲಿ ಒಳ್ಳೆ ಅರೋಮಾ ಬರ್ತಾ ಇದೆ ಮಾತ್ರ. ಯಾವುದಕ್ಕೆಲ್ಲ ಹಾಕೊಳ್ಬಹುದು ಈ ಪೌಡರ್? ಇದನ್ನು ಪಲ್ಯಕ್ಕೆ ಹಾಕೊಳ್ಬಹುದು, ಸಾಂಬಾರಿಗೆ ಕೂಡ ಹಾಕೊಳ್ಬಹುದು. ಸ್ವಲ್ಪ ಟೇಸ್ಟ್ ಡಿಫರೆನ್ಸ್ ಸಿಗ್ತದೆ ನಮಗೆ, ಥಿಕ್ನೆಸ್ ಕೂಡ ಸಿಗಬಹುದು ಸಾಂಬಾರಿಗೆ. ಸಾಸಿವೆ ಹಾಕೊಳ್ತಿದ್ದೇನೆ. ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ, ಬೆಳ್ಳುಳ್ಳಿ 1-2 ರಿಂದ 4, ಸ್ವಲ್ಪ ಕರಿಬೇವು ಹಾಕ್ತಿದ್ದೇನೆ. ಈಗ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೇವಲ್ಲ ಮಸಾಲೆ, 2 ರಿಂದ 3 ಟೇಬಲ್ ಸ್ಪೂನ್ ಹಾಕ್ತಿದ್ದೇನೆ. ಸೊ ಒಣಮೆಣಸು ನಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಹೆಚ್ಚಿಗೆ ಹಾಕೊಳ್ಬಹುದು. ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ಹಾಕ್ತಿದ್ದೇನೆ, ಬೇಕಿದ್ರೆ ಸ್ವೀಟ್ನೆಸ್ಗೆ. ಓಕೆ, ಅಂದರೆ ಇದು ಸ್ವಲ್ಪ ಸ್ಪೈಸಿ ಸ್ವೀಟ್, ಸಾಲ್ಟ್ ಅಂಡ್ ಸ್ವೀಟ್ ಇರುತ್ತೆ. ಹೌದು. ನಂತರ ಫೈನಲಿ ನಾವು ಮಾಡ್ಕೊಂಡಿದ್ದದ್ದು ಪುಂಡಿ ಸ್ಮಾಲ್. ಓಕೆ,
ನೈಸ್. ಆಕ್ಚುಲಿ ಚಟ್ನಿ ಅದು ಇದು ಅಂತ ಮಾಡೋ ಬದಲು ಈ ತರ ಮಾಡ್ಕೊಂಡ್ರೆ ಉಳಿತು ಅಂದ್ರೆ ಹಾಗೆ ಸರ್ವ್ ಮಾಡಿ ಕೊಟ್ಬಿಡ್ಬೋದು, ಒಂದು ಸ್ಪೂನ್ ಕೊಟ್ಟು. ಸ್ಮಾಲ್ ಅದು ಒಂಥರ ಅಟ್ರಾಕ್ಟಿವ್ ಕಾಣ್ತದೆ ನೋಡ್ಲಿಕ್ಕೆ, ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಸ್ಪೂನಲ್ಲಿ ಆಕ್ಚುಲಿ ಚಿಕ್ಕದು ಇಷ್ಟು ಪುಂಡಿ ಮಾಡ್ಕೊಳ್ಳೋಕೆ ಟೇಕ್ಸ್ ಟೈಮ್. ಅದನ್ನ ಮೊದಲೇ ಹಿಂದಿನ ರಾತ್ರಿ ಇದು ಮಾಡ್ಕೊಂಡ್ರೆ ಬೆಳಿಗ್ಗೆ ಹೌದು ಈಸಿ ಆಗ್ತದೆ. ಒಂಥರ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ವೆರಿ ಹೆಲ್ದಿ. ಹೌದು. ಯಾಕೆ ಗೊತ್ತಾ, ಒಂದು ಫಸ್ಟ್ ಆಫ್ ಆಲ್ ಇದು ನಾವು ಮನೆಯಲ್ಲಿ ಮಾಡ್ತೀವಿ, ಒಂದು ಇನ್ನೊಂದು ಇದರಲ್ಲಿ ಹಾಕಿದಂತ ಇಂಗ್ರೀಡಿಯೆಂಟ್ಸ್ ಎಳ್ಳು ಆಗಿರ್ಬೋದು, ಹುರುಳಿ ಆಗಿರ್ಬೋದು, ತುಂಬಾ ಒಳ್ಳೆಯದು. ಹೌದು, ಫುಲ್ ಅಯನ್ ಕಂಟೆಂಟ್ ಇರುವಂತದ್ದು. ಮತ್ತೆ ಇದು ರೈಸ್ ನಮ್ದು ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬಹುದು. ಇದನ್ನು ಸ್ವಲ್ಪ ಬಿಸಿ ನೀರು ಹಾಕಿ ಸಡನ್ ಮಾಡುದಾದ್ರೆ ಅದ್ರಲ್ಲೂ ಕೂಡ ಹೆಚ್ಚಿನವರು ಬಂದು ಹೇಳಿದಾಗ, ಸೊ ನಮ್ಮ ಸಂತೋಷ್ ರೈಸ್ ಮಿನಿಸ್ಟರ್ ಅವರ 2 ಸ್ಟಾರ್ ರೈಸ್ ಆ ಒಂದು ಅಕ್ಕಿಯಿಂದ ಶಾವಿಗೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ. ಶಾವಿಗೆ ಮಾಡುವಾಗ ಪುಂಡಿ ಮಾಡ್ಕೊಳ್ಳೇಬೇಕು. ಆ ರೀತಿಯಾಗಿ ಇದು ಚಿಕ್ಕ ಪುಂಡಿ ಅದರಿಂದ ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ಇದಾಗಿದೆ, ಗ್ಯಾಸ್ ಆಫ್ ಮಾಡೋಣ. ಇಷ್ಟೇ, ಜಟ್ ಪಟ್. ಹೌದು. ವಾ, ನೈಸ್. ಸರ್ವಿಂಗ್. ಹೌದು, ತಗೊಳ್ಳಿ ಸರ್ವ್. ಬಿಸಿಯಾದ ಒಗ್ಗರಣೆ ಪುಂಡಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ. ಸೋ ಮಚ್. ಸೊ ಒಗ್ಗರಣೆ ಅಂದ್ರೆ ನಾನು ಫಸ್ಟ್ ಅನ್ಕೊಂಡೆ ನೀವು ಒಗ್ಗರಣೆ ಪುಂಡಿ ಅಂದ್ರೆ ಹಾಗೆ ಸ್ವಲ್ಪ ಸಾಸಿವೆ, ಉದ್ದಿನ ಬೇಳೆ, ಕರಿಬೇವು ಹಾಕಿ ಎಲ್ಲ ಒಗ್ಗರಣೆ ಮಾಡಿ ಕೊಡ್ತೀರಾ ಅಂತ. ಬಟ್ ಇದು ಇನೋವೇಟಿವ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹಾಕಿದಂಥ ಆ ಪುಡಿ ತುಂಬ ಚೆನ್ನಾಗಿ ಅರೋಮಾನು ಬರ್ತಾ ಇದೆ. ವೆರಿ ನೈಸ್. ಒಗ್ಗರಣೆ ಪುಂಡಿ ತಿಂದಿರ್ತೀರ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್. ಯಾಕೆ ಅಂತ ಹೇಳಿದರೆ ಇದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹೆಲ್ದಿ. ಸೊ ಒಗ್ಗರಣೆಗೆ ಏನೆಲ್ಲ ಹಾಕಿದ್ದಾರೆ ಇದನ್ನು ನೀವು ಖಂಡಿತವಾಗ್ಲೂ ನೋಡಬೇಕು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಒಗ್ಗರಣೆ ಪುಂಡಿ ತಯಾರಿಸೋ ವಿಧಾನ: ಮೊದಲು 5 ರಿಂದ 6 ಒಣಮೆಣಸು, ಕರಿಬೇವನ್ನು ಹುರಿದಿಟ್ಟುಕೊಳ್ಳಿ. ನಂತರ 2 ಚಮಚ ಹುರುಳಿ, 2 ಚಮಚದಷ್ಟು ಬಿಳಿ ಎಳ್ಳು, 2 ಚಮಚ ಉದ್ದಿನಬೇಳೆ, 2 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಕಾಳು ಮೆಣಸನ್ನು ಘಮ ಬರುವವರೆಗೂ ಹುರಿದು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಆನಂತರ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಪುಡಿ ಮಾಡಿದ ಮಸಾಲೆ, ಸ್ವಲ್ಪ ಸಕ್ಕರೆ ಹಾಕಿ ಹುರಿಯಿರಿ. ಬಳಿಕ ಬೇಯಿಸಿದ ಪುಂಡಿ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಒಗ್ಗರಣೆ ಪುಂಡಿ ಸವಿಯಲು ಸಿದ್ಧ. ಬಿಸಿ ಬಿಸಿಯಾದಂಥ ಒಗ್ಗರಣೆ ಪುಂಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸೂಪರ್ ಆಗಿರುತ್ತೆ. ತುಂಬ ಈಸಿ ಕೂಡ ಆಗಿದೆ. ಸ್ವಲ್ಪ ಪ್ರಿಪ್ರೇಷನ್ ಮೊದಲೇ ಮಾಡಿಕೊಂಡ್ರೆ ತುಂಬ ಸುಲಭ. ಸೊ ವೆರಿ ಈಸಿ. ಸೊ ನೆಕ್ಸ್ಟ್ ಯಾವ ರೆಸಿಪಿ ನೋ ಕ್ಲೂ ಹೇಳ್ಕೊಡ್ತಾರೆ, ಅದರೊಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಪುಂಡಿ ರೆಡಿಯಾಗಿದೆ, ಅದು ಕೂಡ ಒಗ್ಗರಣೆ ಪುಂಡಿ. ಈಗ ಯಾವ ರೆಸಿಪಿ ಅವ್ರನ್ನೇ ಕೇಳಬೇಕು. ಎಸ್ ಮೇಡಮ್, ಈಗ ಯಾವ ಅಡುಗೆ ಹೇಳ್ಕೊಡ್ತಿದ್ದೀರಿ? ಇದು ಅಡುಗೆ ಸ್ನ್ಯಾಕ್ಸ್ ಅಂತ ಕೂಡ ಹೇಳ್ಬೋದು, ಬ್ರೇಕ್ಫಾಸ್ಟ್ ರೆಸಿಪಿ ಸಹ ಆಗ್ತದೆ, ಚಾಟ್ ಐಟಮ್ಸ್ ಆಗ್ತದೆ. ಆಲ್ ಇನ್ ಒನ್, 3 in 1. ಓಕೆ, ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಸ್ನ್ಯಾಕ್ಸ್ ಥರನೂ ಆಗುತ್ತೆ, ಚಾಟ್ ಥರನೂ ಆಗುತ್ತೆ. ಹೌದು. ಸೊ ನೀವು ಅದರ ಹೇಗೆ ನಾವು ತಗೊಳ್ತೀವಿ, ಯಾವ ಟೈಮ್ಗೆ ಅದನ್ನು ಸ್ವೀಕರಿಸ್ತೀವಿ, ಅದು ಮ್ಯಾಟರ್ ಆಗುತ್ತೆ. ಹಾಂ, ಸರಿ. ಹಾಗಾದರೆ ಸೊ 3 in 1 ನಿಮ್ಮ ರೆಸಿಪಿಯ ಹೆಸರು? ಇದು ಬ್ರೆಡ್ ಮತ್ತು
ಬ್ರೆಡ್ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು. ಬ್ರೆಡ್ ಸ್ನ್ಯಾಕ್ಸ್ ಆರ್ ಬ್ರೆಡ್ ಚಾಟ್. ಓಕೆ, ಶುರು ಹೇಗೆ ಮಾಡೋದು? ಒಂದು ಕಡಾಯಿ ಕೊಡಿ. ಗ್ಯಾಸ್ ಆನ್. ಹಾಂ, ಅವನು ಸ್ವಲ್ಪ ಎಣ್ಣೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಎಣ್ಣೆ ಬಿಸಿಯಾಗಿದೆ. ಮೊದಲಿಗೆ ಸಾಸಿವೆ ಹಾಕೊಳ್ತಿದ್ದೇನೆ. ಸ್ವಲ್ಪ ಕಡಲೆಕಾಳು, ಇದು ಹೇಗೆ ಡ್ರೈ ಬರುತ್ತಾ ಹೇಗೆ? ಡ್ರೈ ಬರ್ತದೆ. ಡ್ರೈ. ಹೌದು. ಕರಿಬೇವು, ಈರುಳ್ಳಿ. ಒಂದು ಈರುಳ್ಳಿ ತಗೊಂಡಿದ್ದೇನೆ ನಾನು. ಸ್ವಲ್ಪ ಇರ್ತಾ ಇದ್ದೇನೆ ಫೈನಲ್ ಗಾರ್ನಿಷಿಗೆ. ಓಕೆ. ಮತ್ತು 1 ರಿಂದ 2 ಒಣಮೆಣಸು, ಹಸಿರು ಮೆಣಸು. ಇದು ಬಹುಶಃ ಇಮಿಡಿಯೇಟ್ ಖಾಲಿ ಮಾಡುವಂಥದ್ದು. ಇಮಿಡಿಯೇಟ್ ಆಗ್ತದೆ. ಬ್ರೆಡ್ ಅಂದರೆ ಇದ್ದರೆ ಸಾಕು. ಹಾಂ. ಸ್ವಲ್ಪ ಅರಶಿನ ಕೊಡಿ. ಅರಶಿನ ಪುಡಿ ಸಾಕ? ಸ್ವಲ್ಪ. ಸಾಕು. ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ, ಕಲರಿಗೆ ಪೌಡರ್. ಆಲ್ರೆಡಿ ಅದರಲ್ಲಿ ಹಸಿಮೆಣಸಿದೆ. ಹೌದು. ಸಾಕಾ? ಸಾಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಸ್ವೀಟಿಗೆ ಸಕ್ಕರೆ ಕೂಡ ಹಾಕ್ತಾ ಇದ್ದೇನೆ. ನಮ್ಮ ಮೇನ್ ರೆಸಿಪಿ ಬ್ರೆಡ್. ಇದನ್ನು ಸಣ್ಣ ಸಣ್ಣ ತುಂಡಾಗಿ ಮಾಡಿ ಅದಕ್ಕೆ ಹಾಕ್ಕೊಳ್ಬೇಕು. ಮಾಡಲಾ? ಆಯ್ತು. ಈ ಮಸಾಲಾ ಬ್ರೆಡ್ ಅಂತ ಎಲ್ಲ ಹೇಳ್ತಾರೆ, ಆ ರೀತಿಯಾಗಿ ಬರುತ್ತೆ. ಬ್ರೆಡ್ ಮಸಾಲ. ಸ್ವಲ್ಪ ರೋಸ್ಟ್ ಆಗ್ಬೇಕು ಇದರಲ್ಲಿ. ಸೊ ಎಲ್ಲಿಂದ ಸ್ಕೂಲಿಂದ ಅಥವಾ ಏನಾದ್ರು ಬಂದ ತಕ್ಷಣ ಏನಿಲ್ಲ ಅರ್ಜೆಂಟ್ ಸ್ವಲ್ಪ ಬ್ರೆಡ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಅಲ್ಲೇ ಮಾಡ್ಕೊಂಡು ಬರೀ ಬ್ರೆಡ್ ಜಾಮ ಇದಕ್ಕೆಲ್ಲ ತಿನ್ನಲ್ಲ ಅಂತ ಹೇಳಿದ್ರೆ. ಒಗ್ಗರಣೆಯೊಂದಿಗೆ ರೋಸ್ಟ್ ಆಗ್ತದಲ್ಲ, ಸ್ವಲ್ಪ ಒಳ್ಳೆ ಫ್ಲೇವರ್ ಕೊಡ್ತದೆ ಅದು. ರಾರ್ನೆಸ್ ಹೋಗುತ್ತೆ. ಹೌದು. ಈ ಚಿಕ್ಕ ಮಕ್ಕಳಿದ್ದ ಅಂತ ತಾಯಂದ್ರೆಲ್ಲ ಜಾಸ್ತಿ ಈ ತರ ಟ್ರೈ ಮಾಡ್ತಾ ಇರ್ತೇವೆ ನಾವು. ಸೊ ನಿಮ್ದು ಕೂಡ ಚಿಕ್ಕ ಮಗು. ಹೌದು ಹೌದು. ಸೊ ಅವ್ರನ್ನೆಲ್ಲ ಸ್ವಲ್ಪ ಏನಾದ್ರು ತಿನ್ನಿಸ್ಬೇಕು ಎಲ್ಲ. ಸ್ವಲ್ಪ ಈ ತರ ಎಲ್ಲ ಸರ್ಕಸ್ ಮಾಡಬೇಕಾಗುತ್ತೆ. ಓಕೆ, ಇದು ಆಗಿದೆ. ಇನ್ನು ಗ್ಯಾಸ್ ಆಫ್ ಮಾಡೋಣ. ಸರ್ವಿಂಗ್. ಡೈರೆಕ್ಟ್ ಸರ್ವಿಂಗ್ ತಗೊಳ್ಳಿ. ಸರ್ವ್ ಮಾಡಿ. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೇನೆ. ಇದು ಚಾಟ್. ಫೈನಲಿ ಟಚ್ ಅಪ್ ಚಾಟ್ ತರ. ಹೌದು. ಸೊ ಫಸ್ಟ್ ಅದು ಬ್ರೆಡ್ ಮಸಾಲ ಆಗಿತ್ತು, ಈಗ ಚಾಟ್ಗೆ. ಹಾಗೆ ನೀವು ಹೇಳಿದ್ದು 3 ವಿಧ. ಬ್ರೇಕ್ಫಾಸ್ಟ್ಗೆ ಆದ್ರೆ ಖಾಲಿ ಅಷ್ಟೇನೆ ಮಾಡಿ ಹಾಗೆ ಕೊಡ್ಬೋದು. ಹೌದು.
ಸೊ ಈಗ ಚಾಟ್ ಥರ ಮಾಡ್ತಿದ್ದೀರಿ. ಡನ್. ಶಾವಿಗೆ ಸ್ವಲ್ಪ ಲೈಮ್ ಜ್ಯೂಸ್, ಮೇಲ್ಗಡೆಯಿಂದ ಚಾಟ್ ಮಸಾಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಇನ್ನೂ ಎಕ್ಸ್ಟ್ರಾ ಬೇಕಿದ್ರೆ ಚಾಪ್ ಟೊಮ್ಯಾಟೊ ಹಾಕೊಳ್ಬೋದು ಮೇಲ್ಗಡೆಯಿಂದ. ಫೈನಲಿ ರೆಡಿ ಆಯಿತು ಬ್ರೆಡ್ ಮಸಾಲ ಚಾಟ್. ಸೊ ವೆರಿ ಕ್ಲೆವರ್. ಸೊ ಮಗನಿಗೆ ಹೀಗೆ ನೀವು ಮಾಡೋದು ವೆರಿ ನೈಸ್. ಬಟ್ ಇದು ನೀವು ಹೇಳಿದ ಪ್ರಕಾರ ಕೆಲವರು ಯೋಚಿಸ್ತಾ ಇರ್ತಾರೆ 4 ಬ್ರೆಡ್ ಇದೆ ನಾನೇನು ಮಾಡಲಿ ಅಂತ. ಬಟ್ ಭರ್ಪೂರಾಗಿ ತಿನ್ನಬೇಕು ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಬೋದು. ವೆರಿ ಇಂಟೆಲಿಜೆಂಟ್. ಥ್ಯಾಂಕ್ ಯು. ಬ್ರೆಡ್ ಮಸಾಲ ಚಾಟ್. ಸೊ ಹಾಗೆ ನೀವು ಚಾಟ್ ಥರ ಬೇಡ ಅಂತ ಹೇಳಿದರೆ ಬರೀ ಮಸಾಲ ಥರನೂ ಮಾಡ್ಕೊಳ್ಬೋದು. ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಸಂಜೆ ಟೀ ಟೈಮ್ಗೂ ಆಗುತ್ತೆ. ಚಾಟ್ ಬೇಕು ಅಂತ ಹೇಳಿದರೆ ಚಾಟ್ ರೀತಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬ್ರೆಡ್ ಮಸಾಲ ಚಾಟ್ ತಯಾರಿಸೋ ವಿಧಾನ. ಮೊದಲಿಗೆ ಬಾಣಲೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಶೇಂಗಾ ಬೀಜ, ಕರಿಬೇವು, ಈರುಳ್ಳಿ, ಹಸಿಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಹಾಕಿ ಹುರಿಯಿರಿ. ನಂತರ ಬ್ರೆಡ್ ತುಂಡುಗಳನ್ನು ಹಾಕಿ ಹುರಿಯಿರಿ. ಆನಂತರ ತಯಾರಿಸಿದ ಬ್ರೆಡ್ ಮಸಾಲೆಯನ್ನು ಸರ್ವಿಂಗ್ ಪ್ಲೇಟ್ನ ಮೇಲೆ ಹಾಕಿ ಹೆಚ್ಚಿದ ಈರುಳ್ಳಿ, ಖಾರ ಸೇಬ್, ನಿಂಬೆ ರಸ, ಚಾಟ್ ಮಸಾಲ ಪುಡಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ. ಈಗ ತಯಾರಾಯಿತು ಬ್ರೆಡ್ ಮಸಾಲ ಚಾಟ್. ಎಸ್ ಮೇಡಮ್. ಸೊ ಫಸ್ಟ್ ನನಗೆ ಇದು ತುಂಬ ಕುತೂಹಲ. ಟೇಸ್ಟ್ ನೋಡೋಣ. ತಗೊಳ್ಳಿ. ಆ್ಯಕ್ಚುಲಿ ವೆರಿ ನೈಸ್. ಬಟ್ ಸ್ವೀಟ್ನೆಸ್ ಬೇಕಿದ್ರೆ ನಾವು ಕಮ್ಮಿ ಮಾಡ್ಕೊಳ್ಳೋದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಚಟ್ನಿ ಎಲ್ಲ ಅದು ಸೇಮ್ ಒಂದೇ ರೀತಿ ಅಂತ ಹೇಳೋರಿಗೆ ಈ ಥರ ಹಾಗೆ ಕೂತ್ಕೊಂಡು ತಿನ್ನೋದಕ್ಕೂ ಕೂಡ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಡಬ್ಬಕ್ಕೆಲ್ಲ ಇಲ್ದಿದ್ರೆ ಚಟ್ನಿ ಮತ್ತು ಪುಂಡಿ ಮಾಡಿಕೊಟ್ರು ಕೂಡ ಕಷ್ಟ. ಸೊ ಟಿಫನ್ಗೆ ಏನಾದರೂ ತಗೊಳ್ಬೇಕು ಅಂತ ಹೇಳಿದ್ರೆ ಇದನ್ನು ಟಿಫನ್ಗೂ ಕೂಡ ತಗೊಂಡು ಹೋಗ್ಬೇಕಾಗುತ್ತೆ. ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಕ್ಚುಲಿ ಆ ಮೇಲೆ ಹಾಕಿರುವಂಥ ಒಗ್ಗರಣೆ ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸೂಪರ್. ತಗೊಳ್ಳಿ. ಸೊ ಮಗನಿಗೆ ಟಿಫನ್ಗೆಲ್ಲ ತಗೊಂಡೋಗೋಕೆ ಇರುತ್ತಾ? ಇರುತ್ತೆ. ಆವಾಗಿಲ್ಲ ಇಂಥದ್ದೆಲ್ಲ ವರ್ಕೌಟ್ ಆಗುತ್ತೆ. ಯಮ್ಮಿ. ಬ್ರೆಡ್ ಅಷ್ಟೇ ಸಾಫ್ಟ್ ಆಗಿರುತ್ತೆ ಅಂದ್ಕೊಂಡೆ. ಇದು ಕ್ರಿಸ್ಪಿ ಆಗಿದೆ, ಕ್ರಂಚಿನೆಸ್ ಇದೆ. ಮಧ್ಯದಲ್ಲಿ ಎಲ್ಲ ಚಾಟ್ ಮಸಾಲ ಎಲ್ಲ ಹಾಕಿದ್ರಿಂದ ಟ್ಯಾಂಗಿ ಟೇಸ್ಟ್ ಆ್ಯಂಡ್ ಈರುಳ್ಳಿದು ಅದು ಕೂಡ ಸಿಗ್ತದೆ. ಸೂಪರ್. ಆ್ಯಕ್ಚುಲಿ ಸಿಂಪಲ್ ರೆಸಿಪೀಸ್ ಬಟ್ ಟೇಸ್ಟಿ. ತುಂಬ ಚೆನ್ನಾಗಿದೆ. ವೆರಿ ಇನೋವೇಟಿವ್ ಆ್ಯಕ್ಚುಲಿ. ಥ್ಯಾಂಕ್ ಯು. ಸೊ ಇನೋವೇಟಿವ್ ರೆಸಿಪೀಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಅವ್ರದ್ದೇ ಓನ್ ಒಂದು ಕ್ರಿಯೇಷನ್. ಸೊ ಇದಕ್ಕೆಲ್ಲ ಅದು ಯೋಚನೆ ಮಾಡಿ ಅದನ್ನೆಲ್ಲ ತನ್ನ ಅದರಲ್ಲಿ ಹಾಕಿರ್ತಾರೆ. ಹಾಗಾಗಿ ಒಂಥರ ಡಿಫ್ರೆಂಟಾಗಿ ಹೊರಹೊಮ್ಮುತ್ತೆ. ತುಂಬ ಇಷ್ಟ ಆಯಿತು ಇವತ್ತಿನ ಈ 2 ರೆಸಿಪೀಸ್. ಎಸ್ಪೆಷಲಿ ಇದು ಪುಂಡಿ ತುಂಬ ಇಷ್ಟ ಆಯಿತು. ಸೊ ಒಳ್ಳೆ ರೆಸಿಪಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಅದರ ಜೊತೆಗೆ ಸೊ ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದಂತೂ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೇಮ್ ಒಂದೇ ರೀತಿಯಾದಂಥ ಅಡುಗೆ ತಿಂದು ಸಾಕಾಗಿದ್ದರೂ ಕೂಡ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಎಲ್ಲ ಜಟ್ಪಟ್ ಅಂತ ಖಾಲಿ ಆಗುತ್ತೆ. ಸೊ ಆ್ಯಕ್ಚುಲಿ ಮಹಿಳೆಯರಿಗೆ ಇದೇ ಟೆನ್ಷನ್. ಸೊ ಮಾಡಿದ್ದೇನಾದರೂ ಉಳ್ಕೊಂಡ್ರೆ ಕಷ್ಟ ಅನ್ಸ. ಇದಂತೂ ಈಸಿಯೂ ಆಗಿದೆ, ಹಾಗೆಯೇ ಟೇಸ್ಟಿ ಕೂಡ ಆಗಿದೆ, ಹೆಲ್ದಿ ಕೂಡ ಆಗಿದೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾನೆ. ಎಲ್ಲಿವರೆಗೂ ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.